ಪ್ರಥಮದಲ್ಲಿ ಸರ್ವವಿಘ್ನ ನಿವಾರಣೆ ಮಾಡುವಂತಹ ಮಹಾಗಣಪತಿ ದೇವರ ಅಷ್ಟಪಾದಕ್ಕೆ ತಲೆ ತಗ್ಗಿಸಿಕೊಂಡು ಈ ಕ್ಷೇತ್ರದ ಆರಾಧ್ಯ ದೇವಿಯಾದಂಥ ಮಹಿಷಿ ಮರ್ದಿನಿ ದುರ್ಗಾ ಪರಮೇಶ್ವರಿಯ ಮಹಾಪೂಜೆಗೆ ತಲೆ ತಗ್ಗಿಸಿಕೊಂಡು ರಾಮದೇವರಾಜ ಕಲ್ಪುಡ ವರ್ತೇಶ್ವರಿ ಕಾಳಮ್ಮನ ಸನ್ನಿಧಾನಕ್ಕೆ ತಲೆ ತಗ್ಗಿಸಿ ಪ್ರಾರ್ಥನೆ. ಏನೋ ನಿನ್ನ ನಂಬಿಕೊಂಡು ಬಂದಿರುವಂಥ ಭಕ್ತ ಸಂಸಾರ ನಿಮ್ಮ ಸನ್ನಿಧಾನಕ್ಕೊಂದು ಕಾಲದಲ್ಲಿ ಹೇಳಿಕೊಂಡಂಥ ಸಿರಿಸಿಂಗಾರ ಹೋಮ ನೇಮದ ಸೇವೆ ಸಂದಾಯ ಮಾಡುವಂಥ ಈ ಸಂದರ್ಭದಲ್ಲಿ ಪ್ರಥಮದಲ್ಲಿ ನಿಮ್ಮ ತಾವಧಾನದಲ್ಲಿ ಶುದ್ಧ ಮುದ್ರ ಮಾಡಿಕೊಂಡು ವಿಶೇಷವಾಗಿ ತಾಯಿ ಸನ್ನಿಧಾನದಲ್ಲಿ ಪೂಜೆ ಮಂಗಳಾರತಿ ಸೇವೆ ಸಲ್ಲಿಸಿಕೊಂಡು ಇಡೀ ಗ್ರಾಮ ಎಡಬಲದಲ್ಲಿ ಸೇರಿಸಿಕೊಂಡು ಕಳಮನೆ ಗ್ರಾಮ ಸೇರಿ ನಿನ್ನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪೂಜೆ ಮಂಗಳಾರತಿ ಸಿಂಗಾರವನ್ನು ಸಿಂಗರಿಸಿಕೊಂಡು ಸಂದಾಯ ಮಾಡಿಕೊಂಡು ನಿನಗಾಗುವಂಥ ಜಲಕ ಸಂಸಾರವನ್ನು ಕರೆದು ಕೊಟ್ಟಂಥ ಪರಿಹರಿಸಿಕೊಟ್ಟಂಥ ಜಲಕದ ಎಣ್ಣೆ ಅದೇ ಪ್ರಕಾರ ಜಲಕ ಶೃಂಗಾರ ಮಾಡಿಕೊಂಡು ಮಾಯಕ್ಕಾಗುವಂಥ ಚಾಪಿ ಮಾಡಿಕೊಳ್ಳುವಂಥ ಹೊತ್ತು ಸ್ವಾಮಿಗಳು ಕೂಡ ಒಂದು ರೀತಿಯಲ್ಲಿ ಹೇಳುವಾಗ ಸಂಸಾರ ಸಂಕಲ್ಪ ಮಾಡಿದ ಸೇವೆಗೆ ಇವತ್ತಿನ ದಿನವಾರ ಗ್ರಾಮದೇವರ ದಿನ ಕೊಟ್ಟಿದ್ದಾರೆ. ತಾಯಿ ದುರ್ಗಾ ಪರಮೇಶ್ವರಿ ಒಂದು ಆಧಾರ ಕಲ್ಪಿತವಾಗಿದೆ. ಮಾಯದಲ್ಲಿ ನೀವು ಬುದ್ಧಿ ಕೊಟ್ಟಿದ್ದೀರಿ. ಅದೇ ಪ್ರಕಾರವಾಗಿ ಈ ಸಂಸಾರ ಸೇರಿಕೊಡುವಂಥ ಹೋಮದೇನರ ಸೇವೆಯಲ್ಲಿ ಅನೇಕ ದರದಲ್ಲಿ ಹೆಚ್ಚು ಕಮ್ಮಿ ಕುಂದು ಕೊರತೆ ಲೋಪದೋಷ ವಿಷಾಮೃತದ ಪಾಲು ಒದಗಿ ಬರಬಹುದು. ಏನಾದರೂ ಈಗಳಿಗೆ ಮುತ್ತಲೆ ವಿಷಯಗಳಿಗೆ ಮುತ್ತಾಗಿದೆ ತಾಯಿ ಆಧಾರ ಪಡೆದುಕೊಂಡು ವಿಷವನ್ನು ಅಳಿಸಿಕೊಂಡು ಅಮೂರ್ತದಲ್ಲಿ 14